ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ಆಗ್ಲೇ ಹೇಳಿದ್ರಿ ನೀವು. ನಾನು ಅಧ್ಯಕ್ಷನ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಶಾಲೆಗಳ ವ್ಯವಸ್ಥೆ ಏನಿದೆ ಇದು ಲೂಟಿಕೋರತನಕ್ಕೆ ಇಳಿಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಎದೆ ತಟ್ಟಿಕೊಂಡು ಪ್ರಾಮಾಣಿಕವಾಗಿ ಹೇಳಬಹುದಾ, ಮಂಗಳೂರಿನ ಸುತ್ತಮುತ್ತ ಇರುವಂತ ಶಾಲೆಗಳು ಸರಕಾರ ಕೊಟ್ಟಿರುವಂತ ದರ ಪಟ್ಟಿಗೆ ಅನ್ವಯವಾಗಿ ನಡೀತಾ ಇದೆ. 50,000 1 ಲಕ್ಷ ತೆಗೆದುಕೊಳ್ಳುವಂತ ಶಾಲೆಗಳು ಇಲ್ಲ ಅಂತ ಹೇಳ್ತೀರಾ ಸರ್? ಒಂದು ವಿಚಾರ, ನೀವು ಕೇಳಿದ ಪ್ರಶ್ನೆ ಬಹಳಷ್ಟು ಪ್ರಸ್ತುತವಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದಲ್ಲಿ 50,000 1 ಲಕ್ಷ ತೆಗೆದುಕೊಳ್ಳುವ ಫೀಸ್ ತೆಗೆದುಕೊಳ್ಳುವ ಯಾವುದೇ ಶಾಲೆಗಳು ನಮ್ಮ ಸದಸ್ಯರಾಗಿ ಇಲ್ಲ. ನಿಮ್ಮ ಒಕ್ಕೂಟದಲ್ಲಿ ಸದಸ್ಯರಾಗಲಿಲ್ಲ ಇಲ್ಲ. ಒಂದು. ಎರಡನೇ ಅಂಥದ್ದು ಬಹಳಷ್ಟು ವೆರಿ ಫ್ಯೂ ವಿಚ್ ಕ್ಯಾನ್ ಬಿ ಕೌಂಟೆಡ್ ಇನ್ ಫಿಂಗರ್ಸ್. ಹಾರ್ಸ್ ರೈಡಿಂಗ್ ಕಲಿಸ್ತೇವೆ, ಸ್ವಿಮ್ಮಿಂಗ್ ಕಲಿಸ್ತೇವೆ, ಅದೆಲ್ಲ ದಟ್ಸ್ ಆಲ್ ಆ್ಯಕ್ಚುಲಿ ನಾಟ್ ಆಲ್ ಇಟ್ಸ್ ಎ ಗುಡ್ ಥಿಂಗ್ ದೇ ಆರ್ ಡೂಯಿಂಗ್. ಐ ಡೋಂಟ್ ಡಿಸ್ಪ್ಯೂಟ್ ದಟ್. ಬಟ್ ನಮ್ಮ ಶಾಲೆಯಲ್ಲಿ, ನಮ್ಮ ಮೆಂಬರ್ಶಿಪ್ ಶಾಲೆ 350 ಶಾಲೆಗಳಿವೆ. ಇದರಲ್ಲಿ ಆಗಲಿ ಯಾವುದೇ ಇದರಲ್ಲಿ ಆಗಲಿ ಅಂತ 50,000 1 ಲಕ್ಷದ್ದು ಫೀಸ್ ತೆಗೆದುಕೊಳ್ಳೋ ಶಾಲೆಗಳು ಇಲ್ಲ. ನಿಮ್ಮ ಒಕ್ಕೂಟದಲ್ಲಿ ಇಲ್ಲ. ನಾನು ಎದೆ ತಟ್ಟಿ ಹೇಳ್ತೇನೆ ನಾನು. ಸೊ ಇದ್ರೆ ಈಗ ನಿಗದಿಪಡಿದಕ್ಕಿಂತ ಹೆಚ್ಚಿನ ದರವನ್ನು ದಿನೇಶ್ ಉಳಿಪಾಡಿ ಅಂತವ್ರು ಇದ್ದಾರೆ, ಅದರ ಬಗ್ಗೆ ಅವ್ರು ಫೈಟ್ ಮಾಡ್ಬೋದು. ಇಂಥ ಇಷ್ಟಿಷ್ಟು ಫೀಸ್ ತೆಗೆದುಕೊಳ್ತಾರೆ ಅಂತೇಳಿ ಉಳಿಪಾಡಿಯುವಂಥ ಯುವಕರು, ಉಳಿಪಾಡಿಯುವಂಥ ಒಂದು ಸಮಾಜ ಸೇವಕರು, ಸಮಾಜ ಉದ್ಧಾರ ಮಾಡುವಂಥ ಯುವಕರು, ಅವ್ರು ಖಂಡಿತವಾಗಿ ಹೋಗಿ ಅಲ್ಲಿ ಫೈಟ್ ಮಾಡಬೇಕು, ಧರಣಿ ಮಾಡಬೇಕು. ಸರ್, ಒಬ್ಬ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ತನ್ನ ಮಗನನ್ನೋ ಮಗಳನ್ನೋ ಶಾಲೆಗೆ ಸೇರಿಸಬೇಕು ಅಂತ ಆದಾಗ ಧೈರ್ಯದಿಂದ ಶಾಲೆಯ ಒಳಗೆ ಬರುವಂತ ಪರಿಸ್ಥಿತಿ ಇದೆಯಾ ನಿಮ್ಮ ಶಾಲೆಗಳಲ್ಲಿ? ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಆರ್ಥಿಕತೆ ವಿಚಾರದಲ್ಲಿ ಖಂಡಿತವಾಗಿ ಎಂದು ಹೆಚ್ಚಿನ ಮಕ್ಕಳು, ಈವನ್ ಪೂರೆಸ್ಟ್ ಆಫ್ ದ ಪೂವರ್ ಕೂಡ ನಮಗೆ ಒಳ್ಳೆ ಎಜುಕೇಷನ್ ಬೇಕು, ಕ್ವಾಲಿಫಿಕೇಷನ್ ಬೇಕು. ಅವರು ಯಾವುದೇ ಬಂಗಾರವನ್ನು ಅಡವಿಟ್ಟು ಬರಬೇಕಾಗಿಲ್ಲ. ಅವರ ದುಡಿತದಲ್ಲಿ ಒಂದು ಅಂಶವನ್ನು ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರು ಅದನ್ನು ಮೀಸಲಿಟ್ಟು ಕಲಿಸ್ತಾ ಇದ್ದಾರೆ. ದಿನೇಶ್ ಹೆಗಡೆ ಅವರೇ, ಆಗ್ಲೇ ಹೇಳಿದ್ರಿ ನೀವು, ಅಂದ್ರೆ ಶಾಲೆಗಳಲ್ಲಿ ಏನು ಡೊನೇಷನ್ ತೆಗೆದುಕೊಳ್ಳುವಂತ ವಿಚಾರ ಏನಿದೆ ಖಾಸಗಿ ಶಾಲೆಗಳಲ್ಲಿ ಲೆಕ್ಕಕ್ಕಿಂತ ನಿನ್ನೆ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಆಯ್ತು, ಲೆಕ್ಕಕ್ಕಿಂತ ಜಾಸ್ತಿ ಅವರು ಅದನ್ನ ಅಲ್ಲಗೆಳಿತಾ ಇದ್ದಾರೆ, ಇಲ್ಲ ಅಂತ ವಿಚಾರವೇ ಇಲ್ಲ ಅಂತ. ಸೊ ಇದೆ ಅಂತ ನೀವು ಹೇಳುವಂತದ್ದು. ಸೊ ಇದನ್ನ ಹೇಗೆ ತಡೆಗಟ್ಟೋದು, ಹೇಗೆ? ಅವ್ರು ಹೇಳ್ತಾ ಇದ್ದಾರೆ ಕೇಸ್ ಹಾಕಿ, ತೊಂದರೆ ಇಲ್ಲ, ನಾವು ಅಂತದ ನಮ್ಮ ಒಕ್ಕೂಟದಲ್ಲಿ ಅಂತ ವಿಚಾರಗಳಿಲ್ಲ, ಕೇಸ್ ಹಾಕಿ, ನೀವು ಕಂಪ್ಲೇಂಟ್ ಮಾಡಿ. ಈಗ ಮೊಹಮ್ಮದ್ ಬೇರೆಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ವೈಯಕ್ತಿಕವಾಗಿ ನಡೆಸುವಂತ ಇನ್ಸ್ಟಿಟ್ಯೂಷನ್ ಆಧಾರದಲ್ಲಿ ಹೇಳಿರ್ಬೋದು. ಆದ್ರೆ ನನ್ಗೆ ಇರುವಂತದ್ದು ಏನಂದ್ರೆ, ನಾವು ಸಾರ್ವತ್ರಿಕವಾಗಿ ಹೇಳುವಂಥದ್ದು. ಅವರು ಒಬ್ಬ ವೈಯಕ್ತಿಕವಾಗಿ ತಗೊಳ್ಲಿಕ್ಕಿಲ್ಲ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಯಾಕೆ ನನಗೆ ಈಡ್ ಬೇಡ ಅಂತ ಹೇಳಬೇಕು? ನಮಗೆ ನಾವು ಒಂದು ಸರ್ವಿಸ್ ಮಾಡುವಾಗ, ನಾವು ಒಟ್ಟು ಸಮಾಜವನ್ನು ನೋಡುವಾಗ, ಅದು ಸರ್ಕಾರ. ನಾನು ಕೇಳುವಂಥದ್ದು ಮೊಹಮ್ಮದ್ ಬೇರೆಯರ್ಲಲ್ಲ, ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೇನೆ, ನೀವು ಯಾಕೆ ಅನ್ಏಡೆಡ್ಗೆ ಪರ್ಮಿಷನ್ ಕೊಡ್ತಾ ಇದ್ರಿ? ಇದು ನನ್ನ ಪ್ರಶ್ನೆ ಸರ್ಕಾರಕ್ಕೆ. ಈಗ ಸರ್ಕಾರ ಏನ್ ಮಾಡ್ಬೇಕು? ನನಗೆ ಬೇಕಾದದ್ದೇನೋ, ನನಗೆ ಫ್ರೀ ಎಜುಕೇಶನ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಿ. ನನ್ನ ತಂದೆ ತಾಯಿಯನ್ನ ಯಾವುದೇ ಸಾಲದಲ್ಲಿ ಮುಳುಗಿಸ್ಬೇಡಿ. ಮತ್ತೆ 125 ಸ್ಕೂಲ್ಸ್ಗಳು ಇವೆ ಅಂತ ಹೇಳ್ತಾರೆ. ಯಾವ 350 ಇಷ್ಟು ಸಂಸ್ಥೆಗಳು ಕೂಡ ಮೊಹಮ್ಮದ್ ಬೇರೆಯವರಿಗೆ ನಮ್ಮ ಈ ಎಜುಕೇಶನ್ನಲ್ಲಿ ತಗೊಳ್ಳುವಂತಹ ಏನು ಪ್ರೈಸಸ್ ಏನಿದೆ, ಅವ್ರ ಪ್ರೈಸ್ ಅಂತ ಹೇಳ್ತೇನೆ ನಾನು, ಇಷ್ಟು ಅದ ಫೀಸ್ ಇಷ್ಟು, ಡೊನೇಷನ್ ಇಷ್ಟು ಅಂತ ಲೀಸ್ಟ್ ಕೊಟ್ಟಿದ್ದಾರಾ? ಅದನ್ನು ಅದು ನನಗೆ ಆ ಲೀಸ್ಟ್ ಕೊಡಿ. ನಾನು ಅವರಿಗೆ ಯಾವ ಸ್ಕೂಲ್ಗಳು ಎಷ್ಟು ಡೊನೇಷನ್ ಕಲೆಕ್ಟ್ ಮಾಡಿದೆ ನಾನು ಹೇಳ್ತೇನೆ. ನಾನು ಮಾಧ್ಯಮದ ಮೂಲಕ ಇಲ್ಲಿ ಜನರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ಬಾರಿ ಯಾವುದೇ ಸ್ಕೂಲ್ಗೆ ನಿಮ್ಮಲ್ಲಿ ಡೊನೇಷನ್ ಪಡ್ಕೊಂಡ್ರೆ, ನಿಮಗೆ ಯಾವ ರೀತಿಯ ಡೊನೇಷನ್ ತಗೊಂಡಿದ್ರೆ ಆ ಒಂದು ಪ್ರತಿಯನ್ನ ನನಗೆ ಕಳಿಸಿ. ಅದರ ಮೇಲೆ ನಾವು ಅದರ ಆಕ್ಷನ್ ತಗೊಳ್ತೇವೆ, ಕನ್ಸ್ಯೂಮರ್ ಕೇಸ್ ಹಾಕ್ತೇವೆ ನಾವು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಎಲ್ಲ ಶಾಲೆಗೆ ನೀವು ಫೀಸ್ ಎಷ್ಟು ತೆಗೆದುಕೊಂಡಿದ್ದೀರಿ, ಇದು ಪ್ರತಿ ಸಮಯ ಹೋದ ವರ್ಷ ಉಂಟು, ಅದರ ಹಿಂದಿನ ವರ್ಷ ಇದೆ, ಈ ವರ್ಷ ತೆಗೆದುಕೊಂಡಿದ್ದಾರೆ, ಇವತ್ತು ಕೂಡ ತೆಗೆದುಕೊಂಡಿದ್ದಾರೆ. ಪ್ರತಿ ಶಾಲೆಯ ಫೀಸ್ ಎಷ್ಟಿದೆ ಅಂತೇಳಿ ಅದೇನು ಅಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ಸಂಪೂರ್ಣವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ DDP ಆಫೀಸಲ್ಲಿ ಇದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳಿ ಅವ್ರು ಕೊಡ್ತಾರೆ. ಕೊಟ್ಟದನ್ನು ವೆರಿಫೈ ಮಾಡಲಿಕ್ಕೆ ಇವರು ಹೇಗೆ ಪ್ರತಿಯೊಂದು ಶಾಲೆಗೆ ಒಂದು ನಿಮಿಷ ನಮ್ಮಲ್ಲಿ ಉಂಟು, ಅದಕ್ಕೆ ಬರ್ತೇನೆ. ಒಂದು ನಿಮಿಷ. ಪ್ರತಿಯೊಂದು BO ಆಫೀಸಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳ್ಬೋದು, ಅಲ್ಲಿಂದ ಅವರಿಗೆ ಮಾಹಿತಿ ಸಿಗ್ತದೆ. ತದನಂತರ ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿ ಪೇರೆಂಟ್ಸನ್ನು ಮೀಟ್ ಆಗಿ ಅವ್ರು ಕನ್ಫರ್ಮ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು, ಅಲ್ಲಿ ರಿಸೀಟರ್ ಕ್ರಾಸ್ ಚೆಕ್ ಮಾಡ್ಬೋದು.
ತದನಂತರ ಈ ವಿಚಾರವನ್ನು ಅವರು ಹೇಳ್ಬೋದು. ಒಂದು, ನಮ್ಮಲ್ಲಿ ನಮ್ಮ ಮೀಟಿಂಗ್ನಲ್ಲಿ ಪ್ರತಿಯೊಂದು ಇದರಲ್ಲೂ ನಾವು ಫೀಸಿನ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಅದರ ಬಗ್ಗೆ ನಮ್ಮಲ್ಲಿ ವ್ಯವಸ್ಥೆ ಇದೆ, ಬೇಕಾದ್ರೆ ನಿಮಗೆ ಕೊಡ್ತೀವಿ. ದಿನೇಶ್ ಹೆಗಡೆ ಅವರು ಆಗ್ಲೇ ಹೇಳಿದ್ರಿ, ಸರ್ಕಾರದ ಹಸ್ತಕ್ಷೇಪ ಇರಬೇಕು ಶಾಲೆಯಲ್ಲಿ ನಡೆಸೋದಕ್ಕೆ ಸಾಧ್ಯ ಅಂತ ಅನಿಸುತ್ತಾ ಸರ್ ನಿಮಗೆ? ಈಗ ಡೆಸ್ಕ್ ಇಲ್ಲದ ಸರ್ಕಾರಿ ಶಾಲೆಗಳೇ ಇರುವಂತದ್ದು, ಈಗ ನಡೆಸಲಿಕ್ಕೆ ಸಾಮರ್ಥ್ಯ ಇದೆಯಾ ಅನ್ನೋದು ವಿಚಾರ ಏನಂದ್ರೆ, ನಾವು ಮುಖ್ಯವಾಗಿ ಮೂಲಭೂತವಾಗಿ ಸಮವಸ್ತ್ರ ಬರೋದಕ್ಕೆ 4 ತಿಂಗಳು ಲೇಟ್ ಆಗತ್ತೆ. ಅಲ್ಲಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಶಾಲೆ ನಡೆಸ್ತಾ ಇದೆ. ಇಲ್ಲಿ ತಪ್ಪು ಕಲ್ಪನೆ ಇದೆ. ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ್ಮೇಲೆ ಅದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗತ್ತೆ. ಯಾವ ಹಕ್ಕನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಬಾಡಿ ಇದೆ. ಹಾಗಾಗಿ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ. ಯಾವ ಒಂದು ಕಾಲಧರ್ಮ ಏನಿದೆ 2010 ಬಳಿಕ ಇದ್ದಂತ ಕಾಲಧರ್ಮ ಇದೆ, ಅದು ಬದಲಾಗಿದೆ. ಈ ವಿಚಾರ ಜನತೆಗೆ ಗೊತ್ತಿರಬೇಕು. ಸರ್ಕಾರದ ಮೇಲೆ ವಿಶ್ವಾಸ ಅನ್ನೋದು ಪ್ರಶ್ನೆ ಅಲ್ಲ, ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಸರ್ಕಾರದಲ್ಲಿ ನಾವು ಕೊಡುವಂತ ಏನು ಪ್ರಪೋರ್ಷನ್ ಏನಿದೆ ಅಲ್ಲಿ ಸಪರೇಟ್ ಮೀಸಲಿಡಬೇಕು. ಇಲ್ಲಿ ಏನ್ ಹೇಳತ್ತೆ ಮಾಹಿತಿ ಫಲಕವನ್ನ ಹಾಕಿಸೋದಕ್ಕೆ ಬಿಇಒಗಳಿಗೆ ಆಗೋದಿಲ್ಲ ಅಂತಂದ್ರೆ ಶಾಲೆ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಇಲ್ಲಿ ಅರ್ಲಿಯರ್ ಶಾಲೆಗಳನ್ನ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಲ್ಲ, ಇಲ್ಲಿ ಅರ್ಲಿಯರ್ ಇದ್ದ ಸಿಸ್ಟಮ್ಗೆ ಈಗಿನಕ್ಕೂ ನಾನು ವ್ಯತ್ಯಾಸವನ್ನು ಹೇಳ್ತೇನೆ. ಈಗ ಒಂದು ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಈಗ ಅದಕ್ಕೆ ಸಪರೇಟ್ ಬೋರ್ಡ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಪರೇಟ್ ವಿಚಕ್ಷಣ ದಳ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಎಲ್ಲಿಂದ ಆರಂಭ? ಅದಕ್ಕೆ ನಾನು ಆರ್ಟಿಕಲ್ 21A ಅನ್ನು ಹೇಳ್ತೇನೆ. ಸ್ಟೇಟ್ ಶಾಲ್ ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ ಆಫ್ ದ ಏಜ್ ಆಫ್ 6 to 14 years ಇನ್ ಸಚ್ ಮ್ಯಾನರ್ ಆಸ್ ದ ಸ್ಟೇಟ್ ಮೇ ಬೈ ಲಾ ಡಿಟರ್ಮೈನ್. ಅಂದರೆ ಎಲ್ಲ ವಿಚಾರಗಳು ಅಲ್ಲಿ ನಾವು ಫಂಡ್ ಮಾಡುವಾಗ ಕೂಡ ಈ ಎಜುಕೇಷನ್ಗೆ ಸಪರೇಟ್ ಇರುತ್ತೆ, ಹಿಂದಿನ ಸಿಸ್ಟಮ್ ಅಲ್ಲ. ಹಾಗಾಗಿ ಇಲ್ಲಿ ಕಾನೂನಲ್ಲಿ ಏನು ಹೇಳೋದಂದರೆ, ಜಿಲ್ಲಾ ಪಂಚಾಯತ್ಗಳು ಪ್ರತಿ ಗ್ರಾಮದಲ್ಲಿ ಈ ಎಷ್ಟು ನಾನು ಆಗ ಹೇಳಿದೆ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ 5 ಕಿಲೋಮೀಟರ್ನಲ್ಲಿ ವ್ಯಾಪ್ತಿಯಲ್ಲಿ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಇದನ್ನು ಯಾರು ಮಾಡಿಸಬೇಕು? ನಾವು ಪ್ರಜೆಗಳು ಮಾಡಿಸಬೇಕು. ಯಾಕೆ ಆಗಲ್ಲ? ಅದೇ ರೀತಿ ನಾನೀಗ ಕೊನೆಯದಾಗಿ ನೀವು ಹೇಳಬೇಕಾದಂತದ್ದು, ಇವತ್ತು 4-5 ಶಾಲೆಗಳಿಗೆ ಭೇಟಿ ಕೊಟ್ರಿ, ಮಾಹಿತಿ ಫಲಕ ಇರಲಿಲ್ಲ. ಸೊ ಏನು ಮಾಡಬೇಕು ಅಂತ ಇದ್ದೀರಿ ಮುಂದಕ್ಕೆ? ಸೊ ನೀವು ಒಂದು ಸಂಘಟನೆಯನ್ನ ಕಟ್ಟಿಕೊಂಡಿದ್ದೀರಿ, ಆ ಸಂಘಟನೆ ನೀವು ಸಕ್ರಿಯರಾಗಿಯೂ ಕೂಡ ಇದ್ದೀರಿ. ಏನು ಮಾಡಬೇಕು ಅಂತಿದ್ದೀರಿ ನೀವು? ಈಗ ಎಲ್ಲ ಪೋಷಕರ ಒಂದು ಸಭೆಯನ್ನು ಕರೆದಿದ್ವಿ ಕಳೆದ ಬಾರಿ, ಒಂದು 4 ದಿವಸ ಹಿಂದೆ. ಅದರ ಹಿನ್ನೆಲೆಯಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಪೋಷಕರ ಸಂಘಟನೆ ಮಾಡ್ತಾ ಇದ್ದೇವೆ. ಈ ಪೋಷಕರ ಸಂಘಟನೆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮಗುವಿಗೂ ಕೂಡ ನಾವು ಖಾಸಗಿ ಶಾಲೆಯನ್ನು ನಮಗೆ ಟಾರ್ಗೆಟ್ ಅಲ್ಲ. ನಾನು ಇಲ್ಲಿ ಮಾಧ್ಯಮದ ಮೂಲಕ ಹೇಳುವಂಥದ್ದು, ಖಾಸಗಿ ಶಾಲೆಗಳು ಏನು ಮಾಡ್ತಾ ಇದ್ವಿ, ಅದು ಸರ್ಕಾರದ ಹಿಡಿತದಲ್ಲಿ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ. ನಮಗೆ ಸರ್ಕಾರ ಏನು ಜವಾಬ್ದಾರಿ? ಪ್ರತಿಯೊಬ್ಬ ಮಗುವಿಗೂ ಫ್ರೀ ಎಜುಕೇಶನ್ ಕೊಡಿ. ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿದೆ ಪ್ರತಿ ವಾರ್ಡಲ್ಲಿ, ಸಿಟಿ ಕಾರ್ಪೊರೇಷನಲ್ಲಿ ಪ್ರತಿ ವಾರ್ಡಲ್ಲಿ ಇದೆಯಾ? ಅದು ನಮ್ಮ ಬೇಡಿಕೆ. ಈಗ ಪ್ರಸ್ತುತ ನಮಗೆ ಟೈಮ್ ಈಗ ಏನಿದೆ, ಈಗ ಆರಂಭ ಆಗಿದೆ. ಆರಂಭ ಆಗುವಾಗ ಸರ್ಕಾರದ ಸುತ್ತೋಲೆ, ನಮಗೆ ಪ್ರಸ್ತುತ ಇರೋ ಸರ್ಕಾರದ ಸುತ್ತೋಲೆಯಲ್ಲಿ ಏನು ತಿಳಿಸಿದೆ ಅದರ ಪ್ರಕಾರ ನಡೆಸುವುದಿದ್ರೆ ನಮಗೇನು ಆಕ್ಷೇಪ ಇಲ್ಲ. ಶಾಲೆಗಳಲ್ಲಿ ಹೆಚ್ಚು ಫೀಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸಗಳಾಗಿದೆ. ಅದನ್ನು ಪೋಷಕರು ಬಂದು ನಮ್ಮಲ್ಲಿ ಹೇಳಿದ್ರೆ, ಈಗ ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ ಆ ಸ್ಕೂಲಿಗೂ ಕೂಡ ನಾನು ಹೋಗಿದ್ದೇನೆ ಇವತ್ತು, ಅದನ್ನು ಬಿಟ್ಟಿಲ್ಲ. ಅಲ್ಲಿ ಕೂಡ ನಾನು ಕಂಪ್ಲೈಂಟ್ಸ್ ಮಾಡ್ತೇನೆ. ಯಾವ ಪೋಷಕನು, ಯಾಕೆಂದ್ರೆ ನಾನೊಬ್ಬ ಮಾದರಿ ಆಗಬೇಕು, ಯಾವ ಪೋಷಕನು ಕೂಡ ಹೆದರಬೇಕನ್ನೋದು ಅವಶ್ಯಕತೆ ಇಲ್ಲ. ಇಲ್ಲಿ ಕಾನೂನು ಏನು ಹೇಳಿದೆ ಅಂದರೆ, ಯಾವ ವಿದ್ಯಾರ್ಥಿಗೂ ಕೂಡ ಯಾವುದೇ ವ್ಯತ್ಯಾಸ ಬರದ ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಪಠ್ಯಕ್ರಮದಲ್ಲಿ ಕೂಡ ವ್ಯತ್ಯಾಸ ಬರದೇ ಹಾಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಸಮಾನ ಲೆವೆಲಲ್ಲಿ ಸಮಾನವಾಗಿ ಅವರಿಗೆ ಶಿಕ್ಷಣ ದೊರೆಯಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನ್ ಉದ್ದೇಶ. ಎಸ್ ಮೊಹಮ್ಮದ್ ಬೇರಿ ಅವರೇ, ಕಡೆದಾಗಿ ಬಹುಶಃ ಅಧ್ಯಕ್ಷರು ನೀವು, ಸೊ ಮಾಹಿತಿ ಫಲಕ ಹಾಕ್ಲಿಲ್ಲ, ಇಷ್ಟು ಸಮಯ ನಾವು ಏನು ಮಾಡಿದ್ರು ನಡೀತದೆ ಅಂತ ಅನ್ನುವಂಥ ಮನಸ್ಥಿತಿ ಇತ್ತು. ಈಗ ಅವರು ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನು ಮಾಡ್ತೀರಿ? ಮಾಹಿತಿ ಫಲಕ ಹಾಕಬೇಕು ಅಂತ ಮಾತಾಡ್ತಿರೋ? ಮಾಹಿತಿ ಫಲಕದ ಬಗ್ಗೆ ಇದಾಗಲೇ ನನ್ನಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಮಂದಿಗೆ ಫೋನ್ ಮಾಡಿ ನಾನು ತಿಳಿಸಿದ್ದೇನೆ, ಮಾಹಿತಿ ಫಲಕವನ್ನು ಹಾಕಬೇಕಂತ ತಿಳಿಸಿದ್ದೇನೆ. ಈಗ ಇದಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಟೈಮ್ ಕೊಟ್ಟಿದ್ದಾರೆ, ಆ ಸಮಯದಲ್ಲಿ ಅವರು ಹೋಗಿ ವೆರಿಫೈ ಮಾಡ್ಬೋದು. ಎಲ್ಲ ಶಾಲೆ ಮಾಹಿತಿ ಫಲಕ ಖಂಡಿತವಾಗಿ ಇದ್ದೇ ಇರ್ತದೆ. ಒಂದು. ಎರಡನೇದಾಗಿ ಈ ನಾವು ಡಾಗ್ಮ್ಯಾಟಿಕ್ ಮತ್ತು ಪ್ರಾಗ್ಮ್ಯಾಟಿಕ್, ಡಾಗ್ಮ್ಯಾಟಿಕ್ ಅಂದರೆ ಡಾಗ್ಮಗಳು, ತತ್ವ ಸಿದ್ಧಾಂತಗಳ ನೆಲೆಯಲ್ಲಿ ಒಂದು ಕೆಲವು ಮಾತಾಡೋದು. ಆ್ಯಕ್ಚುಲಿ ಅದಕ್ಕೂ ಡಾಗ್ಮ್ಯಾಟಿಕ್ಗೂ ಪ್ರಾಗ್ಮ್ಯಾಟಿಕ್ಗೂ ತುಂಬ ವ್ಯತ್ಯಾಸ ಇದೆ. ನೀವು ಹೇಳಿದಾಗೆ ಪ್ರಾಗ್ಮ್ಯಾಟಿಕ್ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಫೇಸ್ ಮಾಡುವಂಥ ಡಿಫಿಕಲ್ಟೀಸ್ ಅದು. ಸೊ ಅವರ ಹೇಳುವಂಥ ಬೇಡಿಕೆಯನ್ನು ಇಟ್ಟುಕೊಂಡು ನೀವು ಶಾಲೆ ರನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾವ ಹೇಳುವಂಥ ಬೇಡಿಕೆ? ಸೊ ಅವರು ಹೇಳ್ತಾ ಇರುವಂಥ ದಿನೇಶ್ ಹೆಗಡೆ ಅವರು ಕಾನೂನುಬದ್ಧವಾಗಿ ಅವರು ಫ್ರೀ ಕೊಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದು ಸರ್ಕಾರಕ್ಕೆ, ನಾನು ನಿಮ್ಗೆ ಕೇಳ್ತಾ ಇಲ್ಲ. ನಾವು ಫ್ರೀ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಹೇಳೋದು. ರೈತರ ಆತ್ಮಹತ್ಯೆ ಆಗ್ತಿದೆ, ಇನ್ನು ಶಾಲಾ ಆಡಳಿತ ಮಂಡಳಿಯರ ಆತ್ಮಹತ್ಯೆಯನ್ನು ನಿರೀಕ್ಷಿಸಬೇಕು. ಅಲ್ಲ, ನೀವು ಮಾಡ್ಕೊಳ್ಳಿ, ನಮ್ಗೇನು ಅಡ್ಡಿ ಇಲ್ಲ.
ನಾವು ಸರ್ಕಾರದಲ್ಲಿ ನಮಗೆ ಬೇರೆ ಬೇರೆ ಕಟ್ಟಡಗಳು ಪ್ರಾರಂಭಿಸಬೇಕಾದ್ರೆ ನಮ್ಮ ಬೇಡಿಕೆ ಸರ್ಕಾರ ನಿಗದಿಪಡಿಸಿ ಸರ್ಕಾರದ್ದು ವಿಚಾರದಲ್ಲಿ ಪ್ರಾಕ್ಟಿಕಲಿ ಹೇಳ್ತೇನೆ, ಇದು ಎಲ್ಲ ಆದದ್ದು ಪ್ರಾಕ್ಟಿಕಲಿ ನೋಡಿಕೊಂಡು ಆದಂತ ಕಾನೂನು. ಇದು ಕಾಲ್ಪನಿಕ ಸರ್ಕಾರೀಕರಣ ಸರ್ಕಾರವೇ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ, ಖಂಡಿತವೇ ಸ್ವಾಗತ. ಸರ್ಕಾರ ಮಾಡುವುದಾದ್ರೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಸರ್ಕಾರದವರು ಮಾಡಿದ ಒಂದು ಟೆಕ್ಸ್ಟ್ ಬುಕ್ ಹಿಂದೆ ಪ್ರೈವೇಟ್ ನಮ್ಮ ಇಲ್ಲಿ ಬೇರೆ ಬೇರೆ ಸ್ಕೂಲ್ ಬುಕ್ ಕಂಪನಿಯಲ್ಲೂ ಅದರಲ್ಲೂ ಇದರಲ್ಲೂ ಟೆಕ್ಸ್ಟ್ ಬುಕ್ ಸಿಗ್ತಾ ಇತ್ತು. ಸರ್ಕಾರ ಒಂದು ಆರ್ಡರ್ ಮಾಡಿತ್ತು, ನಾವೇ ಕೊಡ್ತೇವೆ ಟೆಕ್ಸ್ಟ್ ಬುಕ್ ಅಂತೇಳಿ. ಈ ಟೆಕ್ಸ್ಟ್ ಬುಕ್ಕಿಗೆ ನಾವು ಅಕ್ಟೋಬರ್ನಲ್ಲಿ ಇಂಡೆಂಟ್ ಮಾಡಬೇಕು, ನಮ್ಮ ಸ್ಟೂಡೆಂಟ್ಸ್ ಎಷ್ಟಂತ ತಿಳಿಸಬೇಕು. ಆದರೆ ಏಪ್ರಿಲ್ ಆಗುವ ಕೆಲವರು ನಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ಬೇರೆ ಶಾಲೆ ಬಂದು ಸೇರಬಹುದು. ಆಗ ಹೊಸದಾಗಿ ಹೆಚ್ಚು ಸ್ಟೂಡೆಂಟ್ ಆದ ಕೂಡ ಅವರಿಗೆ ಟೆಕ್ಸ್ಟ್ ಬುಕ್ ಕೊಡಲಿಕ್ಕೆ ನಮ್ಮಲ್ಲಿಲ್ಲ. ಕಮ್ಮಿ ಸ್ಟೂಡೆಂಟ್ಸ್ ಬಂದರೆ ಆ ಟೆಕ್ಸ್ಟ್ ಬುಕ್ ಹಾಗೆ ರಾಶಿ ಉಳಿಯುವಂಥದ್ದು ಉಂಟು. ಆ ಟೆಕ್ಸ್ಟ್ ಬುಕ್ನ ಮೇಲೆ ಇಂಡೆಂಟ್ ಮಾಡುವಾಗ ಹಿಂದಿನ ವರ್ಷದ ಕೆಲವು ಮಕ್ಕಳು ಹಿಂದಿನ ವರ್ಷ ಟೆಕ್ಸ್ಟ್ ಬುಕ್ ತೆಗೆದುಕೊಂಡ್ರೆ ರಾಶಿ ಟೆಕ್ಸ್ಟ್ ಬುಕ್ ಶಾಲೆಗಳಲ್ಲಿ ಹಾಗೇ ಉಳಿದಿವೆ. ಸರ್ಕಾರದ ವಿಚಾರ ಹೇಳೋದು. ಇದನ್ನು ನಾವು ನಮ್ಮ ಶಿಕ್ಷಣ ಸಚಿವರ ಗಮನಕ್ಕೆ ತಂದಿದ್ದೇವೆ. ಟೆಕ್ಸ್ಟ್ ಬುಕ್ಕನ್ನು ಹಿಂದಿನಂತೆ ಪ್ರೈವೇಟ್ಗೆ ಕೊಟ್ಟು ಬಿಡಿ. ಒಂದು ಸರ್ಕಾರದವರು ಒಂದು ಟೆಕ್ಸ್ಟ್ ಬುಕ್ ಅಂತ ತೆಗೆದುಕೊಂಡೆ ಸರಿಯಾಗಿ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಜೂನ್ನಲ್ಲಿಲ್ಲ, ನಮ್ಮ ಸಂಸ್ಥೆಗಳನ್ನು ನಡೆಸೋದಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತೀರಿ. ಜೂನ್ನಲ್ಲ, ಜುಲೈಯಲ್ಲಿ ಆಗಸ್ಟ್ನಲ್ಲಿ ಟೆಕ್ಸ್ಟ್ ಬುಕ್ ಬರುವಂಥದ್ದು ಉಂಟು. ಕಡೆಯದಾಗಿ ಸರ್, ನಿಮ್ಮ ನೀವು ಒಕ್ಕೂಟದ ಅಧ್ಯಕ್ಷರಾಗಿರುವಂತ ಶಾಲೆಗಳಲ್ಲಿ ಈ ಡೊನೇಷನ್ ಮಾಫಿಯಾ ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ನನ್ನದೊಂದು ಇದೆ ಏನಂದ್ರೆ, ಅವ್ರಿಗೆ ಹೇಳಿದಂತ ವಿಚಾರ ಭಯ ಹುಟ್ಟಿಸುವಂಥದ್ದು ಏನಂದ್ರೆ, ಈ ರೀತಿ ಇದೆ ಅನ್ನೋದು. ಇಲ್ಲಿ ಪರಿಸ್ಥಿತಿ ಬದಲಾದದನ್ನು ನಾವು ಜನರ ಗಮನಕ್ಕೆ ತರಲಿಕ್ಕೆ ಅವರ ಆ ಮಾತು ಹೇಳಿದ್ರಿಂದ ಆ ಭಯವನ್ನು ತೆಗಿಲಿಕ್ಕಾಗಿ ಈ ಪ್ರಸ್ತುತ ಕಾನೂನಲ್ಲಿ ಏನಿದೆ ಅಂದ್ರೆ, ಶಾಲೆ ಮತ್ತು ಪೋಷಕರು ವಕೀಲರಾಗಿಯೇ ಮಾತಾಡ್ತಾರೆ. ಇಲ್ಲ ಪ್ರಾಕ್ಟಿಕಲ್ ಆಗಿ ಇದನ್ನು ನಾನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೇನೆ. ಪ್ರಾಕ್ಟಿಕಲಿ ಈಗಿನ ಬದಲಾದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಎಲ್ಲರೂ ದಿನೇಶ್ ಹೆಗಡೆ ಅವರಾಗೆ ಪ್ರಶ್ನೆ ಮಾಡೋದಿಲ್ಲ, ಎಲ್ಲರೂ ದಿನೇಶ್ ಹೆಗಡೆ ಅವರಾಗೆ ಲಾ ಕಲ್ತಿಲ್ಲ. ಅಲ್ಲ, ಇದನ್ನ ಪ್ರಾಕ್ಟಿಕಲಿ ಸಾಮಾನ್ಯ ಹೆತ್ತವನಿಗೆ ಇದನ್ನು ಪ್ರಶ್ನೆ ಇದನ್ನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೇನೆ. ಪ್ರಾಕ್ಟಿಕಲಿ ಹೇಗಂದ್ರೆ, ಈಗ ಇದನ್ನು BO ಅವರು ಇಂಪ್ಲಿಮೆಂಟ್ ಮಾಡ್ಬೇಕು. ಹೇಗಂದ್ರೆ, ಈಗ ಪ್ರಪೋರ್ಷನ್ ಪೋಷಕರು ಈ ಯಾವುದು ಸ್ಕೂಲ್ನಲ್ಲಿ ಭಾಗವಹಿಸಲಿಕ್ಕೆ ಇದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಪೋಷಕರು ಅದನ್ನು ನಾನು ಹೇಳಲಿಕ್ಕಿರುವಂಥದ್ದು, ಅದನ್ನು ನಾವು ಇಂಪ್ಲಿಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಅದನ್ನೇ ಹೇಳ್ತಾ ಇದ್ದೇನೆ. ಪೋಷಕರು ಈ ವಿಚಾರ ಭಯ ಪಡಬೇಕಾಗಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೇನೆ. ಪೋಷಕರು ಅಲ್ಲಿ ಭಾಗವಹಿಸಿ, ಅಲ್ಲಿ ಪಠ್ಯಕ್ರಮದ ಬಗ್ಗೆ ಅವರಿಗೆ ಕಂಟ್ರೋಲ್ ಇದೆ. ಅಲ್ಲಿ ಬರುವಂಥ ಫಂಡ್ ಏನಿದೆ ಈ ಸಮಿತಿ ಅಂಡರ್ನಲ್ಲಿ ಇರುತ್ತೆ. ಇದು ನಾವು ಕಾನೂನಲ್ಲಿರುವಂಥ, ಇದು ಸುತ್ತೋಲೆಯಲ್ಲಿ ಇರುವಂಥದ್ದು. ಇದು ನಾನು ನೆಕ್ಸ್ಟ್ ನಾನು ಪ್ರೋಗ್ರಾಮ್ ಮಾಡಿ ಎನ್ಲೈಟನ್ ಮಾಡಲಿಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ಭವಿಷ್ಯತ್ತಿನ ನಮ್ಮ ಸ್ಕೂಲ್ ಹೇಗಿರಬೇಕು, ಅದರ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿದೆ. ಅದನ್ನು BO ಮೂಲಕ ನಾವು ಮಾಡಿಸ್ತೇನೆ ಅಂತ ಹೇಳುವಂಥದ್ದು. ಅದನ್ನು ಮಾಡಿಸ್ತೇನೆ. ದಿನೇಶ್ ಹೆಗಡೆ ಅವರ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅದಕ್ಕೆ ಅದೇ ರೀತಿ ಮೊಹಮ್ಮದ್ ಬ್ಯಾರಿ ಅವರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ಬಹುಶಃ ಈಗ ಎಜುಕೇಶನ್ ಹೊತ್ತಲ್ಲಿ ಹೆತ್ತವರು ಆಚೆ ಓಡಾಡ್ತಾ ಇರ್ತಾರೆ, ಮಗನನ್ನ ಹೇಗೆ ಶಾಲೆಗೆ ಸೇರಿಸೋದು, ಹೇಗೆ ಫೀಸ್ಗೆ ದುಡ್ಡು ಅರೇಂಜ್ ಮಾಡೋದು ಅನ್ನುವಂಥದ್ದು. ಸೊ ಭಯ ಪಡಬೇಕಾಗಿಲ್ಲ ಅಂತ ದಿನೇಶ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಏನು ಸಮಸ್ಯೆ ಇಲ್ಲ, ಸರ್ಕಾರದ ಕರ್ತವ್ಯ ಅದು. ಸೊ ನಾವು ರೂಲ್ಸ್ ಮಾತಾಡಿದರೆ ಶಾಲೆಗಳು ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಕೊಡುತ್ತೆ ಅನ್ನುವಂಥದ್ದು. ಸೊ ಮೊಹಮ್ಮದ್ ಬ್ಯಾರಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮಿಂದ ಏನು ಸಮಸ್ಯೆ ಇಲ್ಲ, ಸರ್ಕಾರ ಏನು ಹೇಳಿದೆಯಾ ಅದನ್ನು ನಾವು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಏನಾಗತ್ತೆ ಗೊತ್ತಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.